ಪತ್ರಕರ್ತ ಮಿತ್ರರೇ, ನಮ್ಮೊಂದು ಕ್ಲಿಪ್ತ ಸಮಯಕ್ಕೆ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿದ್ವಾಂಸ ಒಕ್ಕೂಟವಾದ ಜಗತ್ತಿನಲ್ಲಿಯೇ ಸರಿಸಾಟಿ ಇಲ್ಲದ ಸಮಸ್ಯೆಗೇರಳ ಜಮಿಯತುಲ್ ಉಲಮಾದ ವಿದ್ಯಾರ್ಥಿ ಸಂಘಟನೆಯಾದ skssf ಪ್ರತಿ ವಲಯ ಮಟ್ಟದಲ್ಲಿ ನಡೆಸುವಂತಹ ಫ್ರೀಡಮ್ ಸ್ಕ್ವೇರ್ ಅಥವಾ ಸ್ವಾತಂತ್ರ್ಯದ ಚೌಕ ಎಂಬ ಹೆಸರಿನ ಈ ಒಂದು ಪ್ರೋಗ್ರಾಮಿನ ಬಗ್ಗೆ ವಿವರಣೆ ನೀಡಲಿಕ್ಕಾಗಿದೆ ನಾವು ನಿಮ್ಮನ್ನು ಕರೆಸಿದ್ದು. ನಮಗೆ ತಿಳಿದಂತೆ ಜಗತ್ತಿನಲ್ಲಿಯೇ ಮಾನವೀಯತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ, ಅದೇ ರೀತಿ ಸರಿಸಾಟಿ ಇಲ್ಲದ ಸಂವಿಧಾನವನ್ನು ಒಳಗೊಂಡಂತಹ ಭವ್ಯ ಭಾರತದ ಸ್ವಾತಂತ್ರ್ಯವನ್ನು ಅನುಭವಿಸಲು ಮತ್ತು ನಂತರದ ತಲೆಮಾರಿಗೆ ಆ ಸ್ವಾತಂತ್ರ್ಯದ ಒಳ್ಳೆಯ ದಿನಗಳನ್ನು ನಾವು ಪ್ರಧಾನಿಸಲು ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಸಂವಿಧಾನಬದ್ಧವಾಗಿ ನಡೆಸುವಂತಹ ಒಂದು ವಿಭಾಗವಾಗಿದೆ ಇಲ್ಲಿನ ಅಲ್ಪಸಂಖ್ಯಾತರಾದ ಮುಸಲ್ಮಾನರು. ಅದಕ್ಕೆ ನೇತೃತ್ವ ನೀಡುತ್ತಿರುವವರು ಜಾತ್ಯತೀತತೆಯನ್ನು ಹಾಗೂ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿ ಸದಾ ಅವಿರತ ಪರಿಶ್ರಮಿಸುವಂತಹ ನಮ್ಮ ಉಲಮಾ ಒಕ್ಕೂಟವಾದ ಸಮಸ್ಯೆಗೇರಳ ಜಮಿಯತುಲ್ ಉಲಮಾ. ಇದು ಕಳೆದ 95 ವರ್ಷಗಳಿಂದೀಚೆ ನಮ್ಮ ಭವ್ಯ ಭಾರತದಲ್ಲಿ ಮುಸಲ್ಮಾನರು ಯಾವ ರೀತಿಯಲ್ಲಿ ಜೀವಿಸಬೇಕು, ಬದುಕಬೇಕು ಎಂಬುದನ್ನು ಮುಸಲ್ಮಾನ್ ಬಂಧುಗಳಿಗೆ ಹಾಗೂ ಸೌಹಾರ್ದ ಪ್ರಿಯ ನಾಗರಿಕರಿಗೆ ಮನದಟ್ಟುವಾಗುವಂತಹ ರೀತಿಯಲ್ಲಿ ಪಬ್ಲಿಕ್ ಆಗಿ ಹೇಳಿಕೊಡುವಂತಹ ಒಂದು ಪ್ರಸ್ಥಾನವಾಗಿದೆ. ಅಲ್ಲಾಹನ ಭಗವಂತನ ಕೃಪೆಯಿಂದ ಇಂದಿನ ತನಕ ಯಾವೊಂದು ಕಪ್ಪು ಚುಕ್ಕ ಕೂಡ ಇದಕ್ಕೋ ಇದರ ಅಧೀನ ಅಂಗಸಂಸ್ಥೆಗಳಿಗೋ ಆಗಿಲ್ಲ ಎಂಬುದು ಹೆಮ್ಮೆಯ ವಿಚಾರವೇ ಆಗಿದೆ. ಅದರ ವಿದ್ಯಾರ್ಥಿ ಒಕ್ಕೂಟ skssf ಸಮಸ್ಯೆಗೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ 1989ರಿಂದ ಕಾರ್ಯಾಚರಿಸುತ್ತಿದ್ದು, ಪ್ರತಿ ಗಣರಾಜ್ಯೋತ್ಸವ ದಿನದಂದು ಜಿಲ್ಲಾ ಮಟ್ಟದಲ್ಲಿ ಮಾನವ ಸರಪಳಿ ಎಂಬ ಭವ್ಯವಾದಂತಹ ಒಂದು ಮನೋಜ್ಞವಾದಂತಹ ಒಂದು ಪ್ರೋಗ್ರಾಮನ್ನು ಮಾಡುತ್ತಿರುವುದು ನಿಮಗೆಲ್ಲರಿಗೂ ತಿಳಿದಂಥದ್ದೇ. ನೀವದೆಲ್ಲವನ್ನು ಜನರಿಗೆ ನಾಗರಿಕರಿಗೆ ಬೇಕಾದ ರೀತಿಯಲ್ಲಿ ತಲುಪಿಸುವುದು ನಮಗೂ ಕೂಡ ಸಂತಸದ ವಿಚಾರವಾಗಿ ಆಗಿದೆ. ಈಗ 3 ವರ್ಷಗಳಿಂದೀಚೆ ಫ್ರೀಡಮ್ ಸ್ಕ್ವೇರ್ ಎಂಬ ವಿನೂತನ ಒಂದು ಪ್ರೋಗ್ರಾಮ್ ಅಥವಾ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ವಲಯಗಳಿವೆ skssfಗೆ. ಆ 11 ವಲಯ ಕೇಂದ್ರಗಳಲ್ಲಿ 4 ಗಂಟೆಯ ನಂತರ ಸಂಜೆ ವೇಳೆಯಲ್ಲಿ ಒಂದು ಸ್ವಾತಂತ್ರ್ಯ ಚೌಕವನ್ನು ನಿರ್ಮಿಸಿ ಅದರಲ್ಲಿ ಮುಸಲ್ಮಾನ್ ಬಂಧುಗಳು ಮಾತ್ರವಲ್ಲ, ಜಾತ್ಯತೀತ ನಿಲುವುಳ್ಳ ಈ ಭವ್ಯ ಭಾರತದ ಸರ್ವ ಮಕ್ಕಳು ಕೂಡ ಭಾಗವಹಿಸುವಂತಹ ಒಂದು ಪ್ರೋಗ್ರಾಂ. ಅದರಲ್ಲಿ ಪ್ರತಿಜ್ಞಾ ಬೋಧನೆಯನ್ನು ಅಥವಾ ಈ ದೇಶ ಪ್ರೇಮವನ್ನು ನಮ್ಮ ಮನಸ್ಸಿಗೆ ನಾಟುವಂತಹ ರೀತಿಯಲ್ಲಿ ಇರುವಂತಹ ಒಂದು ಪ್ರಜ್ಞೆಯನ್ನು, ಅದೇ ರೀತಿ ಒಂದು ಪ್ರತಿಜ್ಞಾ ವಾಕ್ಯವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಅದರ ನಂತರ ಒಂದು ಸಾರ್ವಜನಿಕ ಸಮಾರಂಭವಿದೆ. ಅದರಲ್ಲಿ ಸರ್ವಧರ್ಮೀಯರು, ಸ್ವಾಮೀಜಿಗಳು, ಅದೇ ರೀತಿ ಫಾದರ್ಸ್ಗಳು, ಮೌಲಾನಾಗಳು, ನಮ್ಮ ಹಿರಿಯ ನಾಯಕರುಗಳು, ರಾಜಕೀಯ ನೇತಾರರು ಸರ್ವರು ಬಂದು ಬೇಕಾದ ರೀತಿಯಲ್ಲಿ ನಮ್ಮ ಭವ್ಯ ಭಾರತದ ಪರಂಪರೆಯನ್ನು ಯಾವ ರೀತಿಯಲ್ಲಿ ಉಳಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ಹೇಳುವಂತಹ ಒಂದು ಪ್ರೋಗ್ರಾಂ. ನಾವು ಮಂಗಳೂರು skssf ವಲಯದ ಪ್ರತಿನಿಧಿಗಳಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ನನ್ನ ಹೆಸರು ರಿಯಾಜ್ ರಹಮಾನಿ, ಮಂಗಳೂರು ವಲಯದ ಈಗಿನ ಅಧ್ಯಕ್ಷ. ಅದೇ ರೀತಿ ನಿಮಗೆ ಪರಿಚಿತನೇ ಆಗಿರಬೇಕು, ನಮ್ಮ ನೌಶಾದ್ ಮಲಾರ್ ನಮ್ಮ ವಲಯದ ಒಬ್ಬ ಸಕ್ರಿಯ ಕಾರ್ಯಕರ್ತರು. ಈ ವಲಯದ ಅಧೀನದಲ್ಲಿರುವ ಮಂಗಲ್ ನಗರ ಕ್ಲಸ್ಟರ್ನ ಜನರಲ್ ಸೆಕ್ರೆಟರಿ ಕೂಡ ಆಗಿರ್ತಾರೆ. ಅದೇ ರೀತಿ ಈ ಕಡೆ ಇರುವವರು ನಮ್ಮ ಹಿದಾಯತುಲ್ಲಾ ಉಚ್ಚಿಲ, ಅವರು ನಮ್ಮ ಮಂಗಳೂರು ವಲಯದ ಸಹಚಾರಿ ವಿಂಗಿನ ಸೆಕ್ರೆಟರಿಯು, ಸ್ವಾಗತ ಸಮಿತಿಯ ಪ್ರಸ್ತುತ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕೋಶಾಧಿಕಾರಿಯೂ ಆಗಿರುತ್ತಾರೆ. ಅದೇ ರೀತಿ ಅಬ್ದುಲ್ ರಜಾಕ್ ಸಾಂಬಾರ್ ತೋಟ ಸ್ವಾಗತ ಸಮಿತಿಯ ಜನರಲ್ ಸೆಕ್ರೆಟರಿ, ಕನ್ವೀನರ್ ಆಗಿ ಕಾರ್ಯನಿರ್ವಹಿಸುವುದು. ಹೇಳಲಿಕ್ಕಿರುವುದಿಷ್ಟೇ, ನಾಳೆ ಸಂಜೆ 4 ಗಂಟೆಗೆ ನಮ್ಮ ಮಂಗಳೂರು ವಲಯಕ್ಕೊಳಪಟ್ಟ ಮುಡಿಪು ಜಂಕ್ಷನ್ನಲ್ಲಿ ಫ್ರೀಡಮ್ ಸ್ಕ್ವೇರ್ ನಡೆಸ್ತಾ ಇದ್ದೇವೆ. 4:15 ಗಂಟೆಗೆ
ನಮ್ಮ ಮುಡಿಪು ಕಾಲೇಜಿನ ಹತ್ತಿರದಿಂದ ಕಾಲ್ನಡಿಗೆ ಜಾಥಾದಲ್ಲಿ ಸೌಹಾರ್ದ ಪ್ರಿಯ ನಾಗರಿಕರನ್ನೆಲ್ಲ ಒಳಗೊಂಡಂತಹ ರೀತಿಯಲ್ಲಿ ಕಾಲ್ನಡಿಗೆ ಜಾಥಾ ಹಾಗೂ 5 ಗಂಟೆಯಿಂದ 1 ಗಂಟೆ ತನಕ 6 ಗಂಟೆ ಒಳಗಡೆ ನಾವು ಕೊನೆಗೊಳಿಸುವಂತಹ ಒಂದು ಪ್ರೋಗ್ರಾಮ್. ಅದರ ನಂತರ ಒಂದು ಸೌಹಾರ್ದ ಸಂಗಮ, ಅದೇ ರೀತಿ ಪ್ರಮೇಯ ಭಾಷಣ, ಸ್ವಾತಂತ್ರ್ಯ ಸಂರಕ್ಷಿಸೋಣ, ಹೋರಾಟ ಮುಂದುವರಿಸೋಣ ಎಂಬ ಧ್ಯೇಯವಾಕ್ಯದಲ್ಲಿ skssf ಅದರ ತತ್ವವಾದ ಜ್ಞಾನ, ವಿನಯ, ಸೇವೆ ಈ 3 ಆಶಯಗಳನ್ನು ನಂತರ ತಲೆಮಾರಿಗೆ ಸೌಹಾರ್ದ ಪ್ರಿಯ ಭಾರತೀಯರಿಗೆ ತಲುಪಿಸುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಇದನ್ನು ಹೇಳಲಿಕ್ಕೆ ನಿಮ್ಮನ್ನು ನಾವು ಹೇಳಿಕೊಳ್ತಾ ಇದ್ದೇವೆ. ಮತ್ತೊಂದು, ಈ ಫ್ರೀಡಮ್ ಸ್ಕ್ವೇರ್ ನಮ್ಮ ವಲಯದಲ್ಲಿ ಅಲ್ಲದೆ skssfನ ಅಧೀನದಲ್ಲಿ ನಾಳೆ ಒಂದೇ ಟೈಮಲ್ಲಿ 4 ಗಂಟೆ ಸುಮಾರಿಗೆ ಸುಮಾರು 200ರಷ್ಟು ಕೇಂದ್ರಗಳಲ್ಲಿ, ವಲಯ ಕೇಂದ್ರಗಳಲ್ಲಿ ನಡೆಯುತ್ತಾ ಇರುವಂತಹ ಒಂದು ಪ್ರೋಗ್ರಾಂ. ನಮ್ಮ ಪ್ರೋಗ್ರಾಮಿನಲ್ಲಿ ಭಾಗವಹಿಸುವ ಪ್ರಮುಖರು skssf ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ವಲಯ ಕೇಂದ್ರಗಳಲ್ಲಿ ಫ್ರೀಡಮ್ ಸ್ಕ್ವೇರ್ ಕಾರ್ಯಕ್ರಮ ನಡೆಯಲಿದ್ದು, ಮಂಗಳೂರು ವಲಯವು ಮುಡಿಪು ಜಂಕ್ಷನ್ ನಡೆಸಲಿದೆ. ಕಾರ್ಯಕ್ರಮದಲ್ಲಿ ಶೇಖುನಾ ಪಾತೂರ್ ಉಸ್ತಾದ್ ಪ್ರಾರ್ಥನೆಗೆ ನೇತೃತ್ವ ಕೊಡಲಿದ್ದು, ಫ್ರೀಡಮ್ ಸ್ಕ್ವೇರ್ 2018 ಸ್ವಾಗತ ಸಮಿತಿ ಚೇರ್ಮನ್ ಸೈಯದ್ ಬಾತಿಶಾ ತಂಗಲ್ ಅಲ್ ಬುಖಾರಿ ಆನಕಲ್ಲು ಅಧ್ಯಕ್ಷತೆ ವಹಿಸಲಿದ್ದಾರೆ. ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ UT ಖಾದರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿಯಾದ ಯಾಸಿರ್ ಅರಫಾತ್ ಕೌಸರಿ ಪ್ರಮೇಯ ಭಾಷಣ ಮಾಡಲಿದ್ದು, ಮುಖ್ಯ ಅತಿಥಿಯಾಗಿ ಮುಡಿಪು ಚರ್ಚ್ ಧರ್ಮಗುರು ಸನ್ಮಾನ್ಯ ಫಾದರ್ ಬೆಂಜಮಿನ್ ಪಿಂಟೋ ಹಾಗೂ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ನಾಟಕಲಿದರ ಕನ್ನಡ ಅಧ್ಯಾಪಕರಾದ ಶ್ರೀ ಮುರುಗಯ್ಯ ಕೊರಗಮಠ ಸರ್ ಅವರು, ಅದೇ ರೀತಿ ಸೈಯದ್ ಅಮೀರ್ ತಂಗಲ್ ಅಲ್ ಬುಖಾರಿ ಕಿನ್ಯಾರ್ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಕೊನೆಗೊಳಿಸ್ತಾ ಇದ್ದೇವೆ. ಮುಡಿಪಿನಿಂದ ಒಂದು 200 ಅಡಿಯಷ್ಟು 200 ಮೀಟರ್ನಷ್ಟು ಮಾತ್ರ ಜಂಕ್ಷನ್ಗೆ ಅಷ್ಟೇ ಇಲ್ಲಿ, ಪದವಿ ಪೂರ್ವ ಕಾಲೇಜಿನ ಮುಂದ್ಗಡೆಯಿಂದ ಮುಡಿಪು ಜಂಕ್ಷನ್ ತನಕ.